ರಾಜ್ಯದಲ್ಲಿರುವುದು ಹಸಿದವರು ಮತ್ತು ಹಳಸಿದವರ ಸರ್ಕಾರ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕಾರಕ್ಕಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಹೊಂದಾಣಿಕೆ ಮಾಡುವ ಮೂಲಕ ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿದೆ. ರಾಜ್ಯದಲ್ಲಿ ಅಧಿಕಾರ ಪಡೆಯಲು ಸಾಂದರ್ಭಿಕ ಶಿಶು ಹುಟ್ಟಿಸಿಕೊಂಡಿದ್ದಾರೆ. ಈ ಜನವಿರೋಧಿ ಸರ್ಕಾರ ಹೆಚ್ಚು ದಿನ ಬಾಳಿಕೆ ಇರೋಲ್ಲ ಎಂದು ಕಿಡಿಕಾರಿದರು. ಹಸಿದವರು ಜೆಡಿಎಸ್ ಅವರು 40 ಸ್ಥಾನ ಇದ್ದವರು 37 ಸ್ಥಾನಕ್ಕೆ ಕುಸಿದಿದ್ರು ಕೂಡ ಅವರ ಅಧಿಕಾರದ ಹಸಿವು ಕಾಂಗ್ರೆಸ್ ಜೆಡಿಎಸ್ ಅನ್ನು ಒಟ್ಟು ಮಾಡಿದೆ. ಆದರೆ ಜನಾದೇಶವನ್ನು ಕಳ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್, ಜನಾದೇಶವನ್ನು ಗಳಿಸ್ಕೊಳ್ಳದೆ ಇರತಕ್ಕಂಥ ಜೆಡಿಎಸ್ ಅಪವಿತ್ರ ಮೈತ್ರಿಯ ಕಾರಣದಿಂದ ಒಂದು ಸಾಂದರ್ಭಿಕ ಶಿಶು ಹುಟ್ಟಿದೆ. ಇದು ಹಳಸಿದವರ ಮತ್ತು ಹಸಿದವರ ಸರ್ಕಾರ. ಹಳಸಿದವರು ಕಾಂಗ್ರೆಸ್. ರಾಜ್ಯದ ಜನ ಬೇಡ ಅಂತ ತಿರಸ್ಕಾರ ಮಾಡಿದ್ರು. 122ರಿಂದ 78 ಸ್ಥಾನಕ್ಕೆ ಅವರು ಇಳಿಸಿದ್ದಾರೆ. ಹಸಿದವರು ಜೆಡಿಎಸ್ನವರು. ಅವರು 40 ಸ್ಥಾನ ಇದ್ದವರು 37 ಸ್ಥಾನಕ್ಕೆ ಕುಸಿದಿದ್ರು ಕೂಡ ಅವರ ಅಧಿಕಾರದ ಹಸಿವು ಕಾಂಗ್ರೆಸ್ ಜೆಡಿಎಸ್ ಅನ್ನು ಒಟ್ಟು ಮಾಡಿದೆ. ಗುಂಡು ತುಂಡಿನ ಪಾರ್ಟಿ ಸಂಸ್ಕೃತಿ ವಿಧಾನ ಪರಿಷತ್ನ ಚುನಾವಣೆಗೂ ಸೆಳೆದಿದೆ. ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಮತದಾರರಿಗೆ ಆಮಿಷ ಒಡ್ಡಲಾಗುತ್ತಿದೆ. ಕೈ ಬಾಯಿ ಕೆಡಿಸಿಕೊಂಡವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಕಿಡಿಕಾರಿದರು. ತಾರೀಕು ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಇದೆ. ಕಳೆದ 3 ದಶಕಗಳಿಂದ ನಿರಂತರವಾಗಿ ಈ ಭಾಗದ ಮತದಾರರು ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮತ್ತು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳನ್ನು ಸುಶಿಕ್ಷಿತ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲಿಸಿಕೊಂಡು ಬಂದಿದ್ದಾರೆ. ಈ ಬಾರಿ ಗುಂಡು ತುಂಡುಗಳ ಪಾರ್ಟಿ ಹಣದ ಆಮಿಷ ಒಡ್ಡುವಂತ ಕೆಲಸ ಈ ಪದವೀಧರ ಮತ್ತು ಶಿಕ್ಷಕರ ಮತದಾರ ಕ್ಷೇತ್ರಕ್ಕೂ ಕಾಲಿಟ್ಟಿರ್ತಕ್ಕಂಥದ್ದು ಬಹಳ ಗಂಭೀರವಾಗಿ ಆಲೋಚಿಸಬೇಕಾದಂಥ ವಿಷಯ. ಕಾಂಗ್ರೆಸ್ ಮತ್ತು ಜನತಾದಳ ಗುಂಡು ತುಂಡಿನ ಆಮಿಷವನ್ನು ಒಡ್ತಾ ಇದ್ದಾರೆ ಮತ್ತು ಹಣದ ಪ್ರಲೋಭನೆಯನ್ನು ನೀಡ್ತಾ ಇದ್ದಾರೆ. ನಾನು ಪ್ರಜ್ಞಾವಂತ ಸುಶಿಕ್ಷಿತ ಪದವೀಧರ ಮತ್ತು ಶಿಕ್ಷಕ ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ಯಾವುದೇ ರೀತಿಯ ಪ್ರಲೋಭನೆಗೆ ಒಳಗಾಗಬೇಡಿ ಅನ್ನುವಂತ ವಿನಂತಿ ಮಾಡ್ತೇನೆ. ಇನ್ನು 2019ರಲ್ಲಿ ಮೋದಿ ಸರ್ಕಾರ ಮತ್ತೆ ಬರದಂತೆ ಷಡ್ಯಂತ್ರ ನಡೆದಿದೆ. ಅಂತಾರಾಷ್ಟ್ರೀಯ ಷಡ್ಯಂತ್ರದ ಭಾಗವಾಗಿ ಮೋದಿ ವಿರೋಧಿಗಳು ಒಂದಾಗಿದ್ದಾರೆ. ಮತ್ತೆ ಮೋದಿ ಅಧಿಕಾರಕ್ಕೆ ಬಂದರೆ ಭಾರತ ಬಲಿಷ್ಠವಾಗುತ್ತೆ. ದೇಶದ ಪ್ರಗತಿಯನ್ನ ತಡೆಯುವುದಕ್ಕಾಗಿ ಈ ಎಲ್ಲ ಶಕ್ತಿಗಳು ಒಂದಾಗುತ್ತಿದ್ದಾರೆ. ದೇಶದ ಜನತೆ ಈ ಷಡ್ಯಂತ್ರದ ಮರ್ಮ ತಿಳಿದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಿದ್ರು. ಇತ್ತೀಚೆಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸೇತರ ಪಕ್ಷಗಳಿಗೆ ಮೋದಿ ಭಯ ಕಾಡ್ತಾ ಇದೆ. ಆ ಮೋದಿ ಫೀವರ್ನಿಂದಾಗಿ ಎಲ್ಲ ರಾಜಕೀಯ ಪಕ್ಷಗಳು ಬಿಜೆಪಿಯ ವಿರುದ್ಧ ಒಟ್ಟಾಗ್ತಾ ಇದ್ದಾವೆ. ಇಲ್ಲಿರುವ ಕಾಂಗ್ರೆಸ್, ಜೆಡಿಎಸ್, ತೃಣಮೂಲ, ಟಿಡಿಪಿ ಈ ಎಲ್ಲ ಪಕ್ಷಗಳಿಗೂ ಮೋದಿ ಭಯ. ಅವ್ರ ಬಾಯಿಂದ ಬರೋ ಒಂದೇ ಮಾತು, ಹೇಗಾದ್ರೂ ಮಾಡಿ ಮೋದಿ ಅವರನ್ನ ಸೋಲಿಸಬೇಕು.